ರಾಜ್ಯದ ಥಿಯೇಟರ್ಗಳಿಗೆ ವಿಧಿಸಲಾಗಿರುವ 50ರಷ್ಟು ಆಸನದ ವ್ಯವಸ್ಥೆಗೆ ನಟ ವಿನೋದ್ ರಾಜ್ಕುಮಾರ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಸಂಬಂಧ ವಿಡಿಯೋ ಮಾಡಿರುವ ಅವರು, ನಮಗೆ ತುಂಬಾ ಅನ್ಯಾಯವಾಗಿದೆ. ಚಿತ್ರರಂಗ ಬಹಳ ಸಂಕಷ್ಟಕ್ಕೆ ಸಿಲುಕಿದೆ. ಇಂತಹ ಸಂದರ್ಭದಲ್ಲಿ ಥಿಯೇಟರ್ಗಳಲ್ಲಿ ಕೇವಲ ಅರ್ಧದಷ್ಟು ಆಸನದ ಭರ್ತಿ ಸರಿಯಾದ ಕ್ರಮವಲ್ಲ ಎಂದು ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ. ಕೋಟಿ ಬಂಡವಾಳ ಹಾಕುವ ನಿರ್ಮಾಪಕರ ಗತಿಯೇನು? ಈ ರೂಲ್ಸ್ ಕೇಳಿ ನನಗೆ ಶಾಕ್ ಆಗಿದೆ. ಇದು ಚಿತ್ರರಂಗಕ್ಕೆ ಮಾಡುವ ದ್ರೋಹ. ಹೀಗೆ ಮಾಡಿದರೆ ಸಿನಿಮಾಗಳು ರಿಲೀಸ್ ಆಗಲ್ಲ. ಇಡೀ ಕನ್ನಡ ಚಿತ್ರರಂಗವೇ ಸಂಕಷ್ಟಕ್ಕೆ ಸಿಲುಕಲಿದೆ ಎಂದು ವಿನೋದ್ ರಾಜ್ಕುಮಾರ್ ಬೇಸರ ವ್ಯಕ್ತಪಡಿಸಿದ್ದಾರೆ. ನಮಸ್ಕಾರ. ಈ ರಿಯಾಯಿತಿನ ಕೇಳಿ ನನಗೆ ತುಂಬ ಶಾಕ್ ಆಯಿತು. ಚಿತ್ರರಂಗದವ್ರಿಗೆ ಎಲ್ಲ ಸಮಯದಲ್ಲೂ ಮಹಾದ್ರೋಹ ಆಗಿದೆ, ಅನ್ಯಾಯ ಆಗಿದೆ. ಯಾಕಂದರೆ ಇದು ನಾವು ಭೂಮಿ ಮೇಲೆ ಹಾಕ್ತಾ ಇಲ್ಲ ಬಂಡವಾಳ, ಇದು ಕಲೆ ಮೇಲೆ ಹಾಕುವಂಥ ಒಂದು ಬಂಡವಾಳ. ಅದು ಬಿಸಿಯಾಗಿ ಅಡುಗೆ ಮಾಡಿ ತಕ್ಷಣ ಬಡಿಸಿದ್ರೆ ಹೇಗೆ ರುಚಿಯಾಗಿರುತ್ತೋ ಹಾಗೆ ಈ ಸಿನಿಮಾಗಳು ಮಾಡಿದ ದಿನಕ್ಕೂ ಇವತ್ತಿಗೂ 2 ವರ್ಷ 3 ವರ್ಷ ಆಗಿ ಇವತ್ತು ಎಷ್ಟೋ ದೊಡ್ಡ ದೊಡ್ಡ ಚಿತ್ರಗಳು ಕೋಟ್ಯಾಂತರ ರೂಪಾಯಿ ಬಂಡವಾಳ ಹೂಡಿ ಸಿನಿಮಾ ಮಾಡಿದ್ದಾರೆ. ಇವತ್ತು ಅವರು ಪಿಕ್ಚರ್ಗಳನ್ನ ಬಿಡುಗಡೆ ಮಾಡೋಕ್ಕಾಗಲ್ಲ. ಹಾಗೂ ಇವತ್ತು ತೋರಿಸಿರುವಂಥ ರಿಯಾಯಿತಿ ಬಗ್ಗೆ ನೋಡಿದಾಗ 50 ಭಾಗ ಜನ ಅಂತಂತ ಹೇಳಿದ್ರೆ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿದಾಗ 50 ಭಾಗ ಜನ ಆ ಸಿನಿಮಾನ ನೋಡಿ ಆಮೇಲೆ ಬೇರೆ ಯಾವ್ಯಾವುದೋ ಪ್ಲ್ಯಾಟ್ಫಾರ್ಮಲ್ಲಿ ಅದು ಬರುತ್ತೆ ಅಂತಂತ ಹೇಳ್ತಾರೆ. ಇಲ್ಲ, ಒಂದು ಬಾಕ್ಸ್ ಆಫೀಸ್ ಅಂತ ನಾವು ಯಾಕೆ ಹೇಳ್ತೀವಿ ಅಂತಂತ ಹೇಳಿದ್ರೆ 1, 2, 3, 4, 5, 6 ದಿವಸ 10 ದಿವಸದಲ್ಲಿ ಆಗುವಂತಹ ಕಲೆಕ್ಷನ್ಸು ಒಂದು ಸರಿ ಯಾವಾಗ ನಿರ್ಮಾಪಕರಿಗೆ ಬಂದು ಸೇರುತ್ತೋ ಅವಾಗ ಅವ್ರ ಖರ್ಚು ವೆಚ್ಚಗಳನ್ನೆಲ್ಲ ಎಷ್ಟೋ ಅಳತೆಗೆ ಬ್ಯಾಲೆನ್ಸ್ ಆಗಿ ಅದು ಸರಿಯಾಗಿ ಹೋಗುತ್ತೆ ಅನ್ನುವಂಥ ಒಂದು ಪರಿಸ್ಥಿತಿ ಇದೆ. ಹಾಗೆ ಇವತ್ತು ಈ ಅರ್ಧ ಭಾಗದ ಜನ ನೋಡಬೇಕು ಅನ್ನುವಂಥ ವಿಷಯ ಇದೆಯಲ್ಲ, ಇದು ತುಂಬ ನೋವು ಕೊಡ್ತಾ ಇದೆ. ಎಲ್ಲಿ ಹೋದರೂ ನಿರ್ಮಾಪಕರಿಗೆ, ಕಲಾವಿದರಿಗೆ, ನಿರ್ದೇಶಕರಿಗೆ, ಅದರಲ್ಲಿ ನಿರ್ಮಾಪಕರಿಗೆ ತುಂಬಾ ನೋವು, ತುಂಬಾ ಲಾಸ್ ಆಗ್ತಾ ಇದೆ ಇವತ್ತು ಆ ಪರಿಸ್ಥಿತಿ ನೆನೆಸ್ಕೊಂಡಾಗ. ಯಾಕಂದರೆ ನಮಗೆ ನಾವು ಹಾಕಿರೋ ಬಂಡವಾಳಕ್ಕೆ ನಾವು ಕಳ್ಕೊಂಡ್ರೆ ನಮ್ಮ ತಲೆ ಬರಹ. ಹಾಗಾದರೆ ಎಷ್ಟೋ ಇದೆ, ರೈತರಿಗೆ ವಿಮೆ ಇದೆ, ಇನ್ಯಾವುದೋ ಒಂದು ಮಾಡ್ತಾರೆ, ಫ್ಯಾಕ್ಟ್ರಿ ಓಪನ್ ಮಾಡ್ತಾರೆ, ಸುಟ್ಟೋಗ್ಬಿಟ್ರೆ ಅದಕ್ಕೆ ಇನ್ಶೂರೆನ್ಸ್ ಇದೆ. ಆದರೆ ಸಿನಿಮಾ ಸುಟ್ಟೋದ್ರೂ ಅಲ್ಲ, ನಿರ್ಮಾಪಕ ಬೀದಿಗೆ ಬಂದರೂ ಅಲ್ಲ, ಕಲಾವಿದ ಹಾಳಾದರೂ ಅಲ್ಲ, ಎಲ್ಲರೂ ನಮ್ಮನ್ನು ನೋಡಿ ಆಡ್ಕೊಳ್ಳುವಂಥ ಜೀವನನ ನಾವು ಬಾಳ್ತಾ ಇದ್ದೀವಿ. ಇವತ್ತು ಪರಿಸ್ಥಿತಿ ಎಷ್ಟು ಶೋಚನೀಯವಾಗಿದೆ, ನೋವಾಗುತ್ತೆ ಮನಸ್ಸಿಗೆ ನಿಜವಾಗ್ಲೂ. ಎಷ್ಟೋ ಮುಂದುವರೆದಿದ್ದೀವಿ ಅಂತಂತ ಹೇಳ್ಕೊಂಡು ಖಂಡಿತ ಚಿತ್ರರಂಗದಲ್ಲಿ ಮುಂದುವರೆದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನಿರ್ಮಾಪಕರ ಆ ಬಂಡವಾಳಕ್ಕೆ, ಅವ್ರು ಪಟ್ಟಿರೋ ಆ ಶ್ರಮಕ್ಕೆ ಅವರಿಗೆ ಕನಿಷ್ಠ ಒಂದು ಸಣ್ಣ ಬೆಲೆನೂ ಗೌರವನೂ ಇಲ್ಲ ಅಂತಂತ ಹೇಳಿದಾಗ ಅವರು ಹಾಕಿರುವಂಥ ಬಂಡವಾಳಕ್ಕೆ ಅವ್ರ ಗತಿ ಏನಾಗಬೇಕು, ಏನಾಗಬಾರ್ದು, ನಿಜವಾಗ್ಲೂ ನೋವಾಗತ್ತೆ ಮನಸ್ಸಿಗೆ. ನಿಜವಾಗ್ಲೂ ನನ್ನ ತಾಯಿಯವ್ರು ಹೀಗೇನೆ ನನ್ನನ್ನು ಬೆಳೆಸಬೇಕು ಅಂತ ಅವರು ಕಷ್ಟಪಟ್ಟು ಎಷ್ಟೋ ಬಂಡವಾಳ ಹಾಕಿ ಸಿನಿಮಾ ಮಾಡಿದ್ದಾರೆ. ಆವತ್ತಿನ ಕಾಲಕ್ಕೇನೆ ಎಷ್ಟು ದುಡ್ಡು ಬಂತು ಹೋಯ್ತು ಅನ್ನುವಂಥದ್ದು ಗೊತ್ತಿಲ್ದಿರೇ ಬೆಳವಣಿಗೆ ಇಲ್ದಿರೋ ಪರಿಸ್ಥಿತಿನಲ್ಲಿ ಕಷ್ಟಪಟ್ಕೊಂಡು ಬರ್ತೀವಿ. ಇವಾಗ ಈ ಕೊರೋನಾ ಬಂದ್ಬಿಟ್ಟು ARC Private Limited, we are hiring. Dear all, we have openings for telecallers position. 0 to 2 years experience, any education can apply. Gender male and female. Skills results driven, persistence, time management, customer service, understanding customer needs, prospecting skills, motivation for sales, handles rejection, professionalism and communications. Accident Relief Care Private Limited, number 38 Chandrodaya, first floor, Antarasanahಳ್ಳಿ, Madhugiri Main Road, Tumkur, 572106. Phone 6366435958, 9606666568. ARC Private Limited, help when you need it most. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.